ಈ ಹಿಂದೆ ರಾಜ್ಯದಲ್ಲಿ ಹಿಜಾಬ್ ವಿಚಾರವಾಗಿ ಸಾಕಷ್ಟು ಗಲಾಟೆಗಳು ನಡೆದಿದ್ವು. ಆ ಗೊಂದಲಗಳನ್ನು ತಡೆಹಿಡಿಯುವ ಉದ್ದೇಶದಿಂದ ಬಿಜೆಪಿ ಸರ್ಕಾರ ಹಿಜಾಬ್ ಕುರಿತು ನಿರ್ಧಾರ ಕೈಗೊಂಡಿತ್ತು. ಇದೀಗ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರ ಶಾಲಾ ಕಾಲೇಜುಗಳ ಜೊತೆಗೆ ಪರೀಕ್ಷೆಗಳಲ್ಲಿಯೂ ಹಿಜಾಬ್ ಧರಿಸಲು ಅವಕಾಶ ನೀಡಿದೆ. ಇದು ಖಂಡನೀಯ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಕಿಡಿಕಾರಿದ್ದಾರೆ. ನಮ್ಮ ಕುಡ್ಲ ವಾಹಿನಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಪರೀಕ್ಷೆಗಳ ವೇಳೆ ಜನಿವಾರ, ಕೈಬಳೆ, ಮೂಗುತ್ತಿ ಸೇರಿದಂತೆ ಹಿಂದೂ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಿಸಿದ ವಸ್ತುಗಳನ್ನು ತೆಗೆಸಲಾಗುತ್ತಿದೆ. ಹಾಗಾದರೆ ಹಿಂದೂ ಮಹಿಳೆಯರಿಗೆ ಒಂದು ನ್ಯಾಯ, ಮುಸ್ಲಿಮರಿಗೆ ಮತ್ತೊಂದು ನ್ಯಾಯವೇ ಎಂದು ಅವರು ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಹಿಜಾಬನ್ನು ಮುಕ್ತವಾಗಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಬಳಸಿಕೊಳ್ಳುವಂಥ ರೀತಿಯಲ್ಲಿ, ಪರೀಕ್ಷೆಗಳಿಗೂ ಬಳಸಿಕೊಳ್ಳುವಂಥ ರೀತಿಯಲ್ಲಿ ಇವತ್ತು ಆದೇಶವನ್ನು ಮಾಡಲಾಗಿದೆ. ಇವತ್ತು ಪರೀಕ್ಷೆಗೆ ಹೋದಾಗ ಜನಿವಾರ ತೆಗೆಯುವಂಥದ್ದು, ಪರೀಕ್ಷೆಗೆ ಹೋದಾಗ ಕಾಲುಂಗುರ, ಕೈ ಬಳೆ, ಮೂಗುತಿ, ಕಿವಿ ಬಂಗಾರವನ್ನು ತೆಗೆಸುವಂಥ ಕಾಂಗ್ರೆಸ್, ಮಹಿಳೆಯರು ಶಾಲನ್ನು ಹಾಕಿದ್ದನ್ನು ತೆಗೆಯುವಂಥ ಮಾನಸಿಕತೆ ಇರುವಂಥ ಕಾಂಗ್ರೆಸ್. ಹಾಗಿರುವಾಗ ಹಿಂದೂ ಮಹಿಳೆಯರಿಗೆ ಒಂದು ನ್ಯಾಯ, ಮುಸ್ಲಿಂ ಮಹಿಳೆಯರಿಗೊಂದು ನ್ಯಾಯ, ಭಾರತದಲ್ಲಿ ಎಲ್ಲರೂ ಸಮಾನರು ಅಂತ ಹೇಳಿದ ನಂತರ ಅವರಿಗೆ ಹಿಜಾಬ್ನ ಅವಶ್ಯಕತೆ ಇದೆ ಅಂತೇಳಿ ಆದರೆ ಹಿಂದೂಗಳಿಗೆ ಹಿಂದೂ ಧಾರ್ಮಿಕ ವ್ಯವಸ್ಥೆಯ ಚಿಂತನೆಗಳು ತೋರಿಸ್ಕೊಡುವಂಥ ಮೂಗುತಿಯಿಂದ ಹಿಡಿದು, ಕಿವಿಯೋಲಿಂದ ಹಿಡಿದು, ಕಾಲುಂಗರದಿಂದ ಹಿಡಿದು, ಬಳೆಗಳಿಂದ ಹಿಡಿದು ಹೂವುಗಳು ತೆಗೆಯುವುದು ಯಾಕೆ? ಹಿಂದೂಗಳು ಅದನ್ನು ತೆಗಿಬೇಕು, ಮುಸಲ್ಮಾನರು ಅದನ್ನು ಹಾಕ್ಕೊಂಡು ಬರಬೇಕು. ಯಾವ ರೀತಿಯ ಕರ್ನಾಟಕವನ್ನು ಕಟ್ಟಲಿಕ್ಕೆ ನೀವು ಹೋಗ್ತಾ ಇದ್ದೀರಾ? ಅವಕಾಶಗಳು ಇಲ್ಲ ಅಂತೇಳಿ ಆದರೆ ಎಲ್ರಿಗೂ ಕೊಡಬಾರ್ದು. ಯಾವುದೇ ಜಾತಿ, ಮತ, ಧರ್ಮದವರಿಗೆ ಯಾರಿಗೂ ಕೊಡಬಾರ್ದು. ಕೊಡ್ತೀರಿ ಅಂತ ಹೇಳಿದ್ರೆ ಎಲ್ರಿಗೂ ಕೊಡಬೇಕು. ಕೇವಲ ಮುಸಲ್ಮಾನರಿಗೆ ಹಿಜಾಬ್ನ ಅವಕಾಶಗಳು ನೀವು ಆದೇಶ ಮಾಡಿ ಕೊಡ್ತೀರಿ, ಇನ್ನಿತರ ಧರ್ಮದವರಿಗೆ ಕೊಡಲ್ಲ ಅಂತೇಳಿ ಆದರೆ ಇದು ನಿಮ್ಮ ಪಾರ್ಶಿಯಾಲಿಟಿ. ಇಂಥ ನೀಚಗೆಟ್ಟ, ಲಜ್ಜೆಗೆಟ್ಟ ಆಡಳಿತವನ್ನು ಮಾಡಬೇಕಾ? ಅದಕ್ಕಾಗಿ ನಾನು ಹೇಳ್ತೇನೆ, ಕೇಸರಿ ಶಾಲನ್ನು ಹಾಕಿ ಹೋಗಲಿಕ್ಕೆ ಅವಕಾಶಗಳು ಕೊಡಿ. ಅಯ್ಯಪ್ಪನ ವ್ರತಧಾರಿಗಳು ಅಯ್ಯಪ್ಪನ ಶಾಲಾ ಹಾಕಿ ಶಾಲಾ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಅವಕಾಶ ಕೊಡಿ. ನಮ್ಮ ಅಯ್ಯಪ್ಪನ ವ್ರತಧಾರಿಗಳಿಗೆ ಅಯ್ಯಪ್ಪನ ಶಾಲಾ ಹಾಕುವುದು ತಾವು ಆದೇಶ ಕೊಡಲ್ಲ, ಅವರಿಗೆ ಹಿಜಾಬ್ ಕೊಡ್ತೀರಿ ಅಂತೇಳಿ ಆದರೆ ಇದು ಎಷ್ಟರ ಮಟ್ಟಿಗೆ ನ್ಯಾಯ? ಹಿಂದೂ ಸಮಾಜ ಇದನ್ನು ಪ್ರಶ್ನೆ ಕೇಳಬೇಕು, ಕ್ರೈಸ್ತ ಸಮಾಜ ಕೂಡ ಇದನ್ನು ಪ್ರಶ್ನೆ ಕೇಳಬೇಕು. ಹಾಗಾಗಿ ನಾನು ಇವತ್ತು ಹೇಳ್ತೇನೆ, ಕೇಸರಿ ಶಾಲಾಕಿ ಅಥವಾ ಕ್ರೈಸ್ತರ ನಂಬಿಕೆ ಪೂರಕವಾದಂಥ ಅದನ್ನು ಧರಿಸಿಕೊಂಡು ಅವರಿಗೆ ಕೂಡ ಶಾಲಾ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಅವಕಾಶ ಕೊಡಿ. ಅಯ್ಯಪ್ಪನ ವ್ರತಧಾರಿಗಳಿಗೆ ಅಯ್ಯಪ್ಪನ ಶಾಲಾಕಿ ಶಾಲಾ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಅವಕಾಶ ಕೊಡಿ. ನಿಮಗೆ ತಾಕತ್ತಿದ್ದರೆ ಕೊಡಿ.